ಐತಿಹಾಸಿಕ ಬಿಲ್ಲಡಿ ದೊಡ್ಮನೆ ಕಂಬಳವು ಕುಟುಂಬಸ್ಥರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಂಬಳದಲ್ಲಿ ಕೋಣಗಳಿಗೆ ಹಗ್ಗ ಮತ್ತು ಹಲಗೆ, ಹಿರಿಯ ಕಿರಿಯ ವಿಭಾಗಗಳಲ್ಲಿ ಸ್ಪರ್ಧೆಗಳು ಹಾಗೂ ಸಾರ್ವಜನಿಕರಿಗೆ ಹಗ್ಗ ಜಗ್ಗಾಟ, ಕೆಸರುಗದ್ದೆ ಓಟ ಸ್ಪರ್ಧೆಗಳು ನಡೆಯಿತು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಾರ್ಕೂರು ಶಾಂತರಾಮ ಶೆಟ್ಟಿ, ಬಿಲ್ಲಾಡಿ ದೊಡ್ಮನೆಯ ಬಿಕೆ ಹೆಗಡೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಿಲ್ಲಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಂಬಳ ಸುಸೂತ್ರವಾಗಿ ತರಲಿಕ್ಕೆ ತೀರ್ಪುಗಾರರಾಗಿದ್ದವರಿಗೆ ಪ್ರಥಮವಾಗಿ ಅವರಿಗೆ ನಾವು ಮತ್ತೊಮ್ಮೆ ಅವರ ಸೂತ್ಲು ಬಂದು ಬೈಂದೂರು ವೆಂಕಟ ಪೂಜಾರಿ ನೇರವಾಗಿ ಫೋಟೋವನ್ನು ಪೂರ್ಣೈಸಿಕೊಂಡಿದೆ. ಅಭಿನಂದನೆ.